ಸಲಾಂ ಆರತಿ ಅನ್ನೋದರ ಬದಲು ನಮಸ್ತೆ ಆರತಿ ಎಂದು ಮಾಡಿದರಾಯಿತು. ಪೂಜೆಯಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಸಲಾಂ ಆರತಿ ಎಂದು ಹೇಳುವ ಅವಶ್ಯಕತೆ ಇಲ್ಲ. ರೈಲಿಗೆ ಟಿಪ್ಪು ಹೆಸರು ತೆಗೆದು ಒಡೆಯರ್ ಹೆಸರು ಇಟ್ಟಿದ್ದು ರೈಲಿಗೆ ಒಡೆಯರ್ ಹೆಸರಿಟ್ಟು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ರಾಜ್ಯಕ್ಕೆ ಒಡೆಯರ್ ಕೊಡುಗೆ ತುಂಬಾ ಇದೆ. ಕೇಂದ್ರ ಸರ್ಕಾರ ಬಹಳ ಒಳ್ಳೆಯ ಕೆಲಸ ಮಾಡಿದೆ. ಇದೇ ರೀತಿಯ ಶೃಂಗೇರಿಯ ಸಲಾಂ ಆರತಿ ವಿಷಯದಲ್ಲೂ ನಡೆದುಕೊಳ್ಳಬೇಕು ಎಂದು ಉಡುಪಿಯ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಹೆಸರು ಚೇಂಜ್ ಮಾಡಿದರೆ ಸಾಕು. ಸಲಾಂ ಆರತಿಯನ್ನು ತೆಗೆದು ನಮಸ್ತೆ ಆರತಿ ಅಂತ ಮಾಡಿದರೆ ಅಷ್ಟೇ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸಲಾಂ ಆರತಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ನಮಸ್ತೆ ಆರತಿ ಅಂತೇಳಿ ಮಾಡ್ಬೋದು. ಹಾಗಾಗಿ ಆರತಿ ನಿಲ್ಲಿಸುವ ಅಗತ್ಯ ಇಲ್ಲ. ಹೆಸರು ಚೇಂಜ್ ಮಾಡಿದರೆ ಸಾಕು. ಈಗ ರೈಲ್ವೆ ಹೆಸರು ಚೇಂಜ್ ಮಾಡಿಲ್ಲ, ಟಿಪ್ಪು ತೆಗೆದು ಹಾಗೆ ಹೆಸರು ಚೇಂಜ್ ಮಾಡಿದರೆ ಸಾಕು. ನೋಡಿ, ಆರತಿ ನಿಲ್ಲಿಸಬೇಕು ಅಂತಿಲ್ಲ, ಆರತಿ ಹೆಸರು ಚೇಂಜ್ ಮಾಡಿದರೆ ಸಾಕು. ಸಲಾಂ ಆರತಿಯನ್ನು ತೆಗೆದು ನಮಸ್ತೆ ಆರತಿ ಅಂತ ಮಾಡಿದರೆ ಅಷ್ಟೇ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸಲಾಂ ಆರತಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ನಮಸ್ತೆ ಆರತಿ ಅಂತೇಳಿ ಮಾಡ್ಬೋದು. ಹಾಗಾಗಿ ಆರತಿ ನಿಲ್ಲಿಸುವ ಅಗತ್ಯ ಇಲ್ಲ. ಹೆಸರು ಚೇಂಜ್ ಮಾಡಿದರೆ ಸಾಕು. ಈಗ ರೈಲ್ವೆ ಹೆಸರು ಚೇಂಜ್ ಮಾಡಿಲ್ಲ, ಟಿಪ್ಪು ತೆಗೆದು ಹಾಗೆ ಹೆಸರು ಚೇಂಜ್ ಮಾಡಿದರೆ ಸಾಕು. ನೋಡಿ, ಆರತಿ ನಿಲ್ಲಿಸಬೇಕು ಅಂತಿಲ್ಲ, ಆರತಿ ಹೆಸರು ಚೇಂಜ್ ಮಾಡಿದರೆ ಸಾಕು. ಸಲಾಂ ಆರತಿಯನ್ನು ತೆಗೆದು ನಮಸ್ತೆ ಆರತಿ ಅಂತ ಮಾಡಿದರೆ ಅಷ್ಟೇ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸಲಾಂ ಆರತಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ನಮಸ್ತೆ ಆರತಿ ಅಂತೇಳಿ ಮಾಡ್ಬೋದು. ಹಾಗಾಗಿ